ಇನ್ನು ಮಂಗಳೂರು ಹೊರವಲಯ ಅಸೈಗೋಳಿಯಲ್ಲಿರುವ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ 7ನೇ ಪಡೆ, ಜಿಲ್ಲಾ ಆಯುಷ್ ಇಲಾಖೆ ಮಂಗಳೂರು, ದಕ್ಷಿಣ ಕನ್ನಡ ಮತ್ತು ಯೆನೆಪೋಯ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಮಂಜನಾಡಿ ಮಂಗಳೂರು ಇದರ ಸಹಯೋಗದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಹೋಮಿಯೋಪತಿ ಮಾತ್ರೆಗಳ ವಿತರಣಾ ಕಾರ್ಯಕ್ರಮ ಘಟಕದ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ಮಾಜಿ ಸಚಿವ ಯುಟಿ ಖಾದರ್ ಅವರು ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು, ಜೊತೆಗೆ ಮಾತ್ರೆಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆಯುಷ್ ಇಲಾಖೆಯ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್, ಯೆನೆಪೋಯ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನ ಡೀನ್ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ವಿವೇಕಾನಂದ ವರ್ಣೇಕರ್, ತಾಲೂಕು ಆಯುಷ್ ಇಲಾಖೆಯ ನೋಡಲ್ ಆಫೀಸರ್ ಡಾಕ್ಟರ್ ಸಹನಾ, ಯೆನೆಪೋಯ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ವಿಜೇಂದ್ರ ಇಟಗಿ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಘಟಕದ ಕಮಾಂಡೆಂಟ್ ಎಸ್ ಯುವಕುಮಾರ್, ಸಹಾಯಕ ಕಮಾಂಡೆಂಟ್ಗಳಾದ ಶರತ್ ಎಂಎ, ಹೇಮಕುಮಾರ ಬಿ, ಮಹಾದೇವಸ್ವಾಮಿ ಎಸ್, ರಾಜು, ಪೊಲೀಸ್ ಇನ್ಸ್ಪೆಕ್ಟರ್ ಗಣೇಶ್ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು. ಇದು ಹೋಮಿಯೋಪತಿಕ್ ಮೆಡಿಸಿನ್ ಅಥವಾ ಆಯುರ್ವೇದಿಕ್ ಮೆಡಿಸಿನ್ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮೆಡಿಸಿನ್ ತಗೊಂಡ್ರೆ ಏನು ಲಾಭ ಆಗುತ್ತೆ ಅಂದರೆ ನಮ್ಮ ಬಾಡಿದಲ್ಲಿ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಇಮ್ಯುನಿಟಿ ಡೆವಲಪ್ ಆಗಿದ್ದ ನಂತರ ವೈರಸ್ ಇದ್ದಿದ್ದು ಕರೋನಾ ವೈರಸ್ ನಮಗೆ ಅಟ್ಯಾಕ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅದರದ್ದು ಪ್ರಿವೆನ್ಷನ್ ಮಾಡೋದು ಆ ಥರ ಥಿಯರಿ ಇದೆ. ಈ ಹೋಮಿಯೋಪತಿಕ್ ಮೆಡಿಸಿನ್ ಭಯಂಕರ ಸಿಂಪಲ್ ಇದೆ. ಅದರದಲ್ಲಿ ಯಾವುದು ಕೆಮಿಕಲ್ ಇರೋದಿಲ್ಲ, ಯಾವುದು ಸೈಡ್ ಎಫೆಕ್ಟ್ ಇರೋದಿಲ್ಲ, ಯಾವುದು ಹಾರ್ಮ್ಫುಲ್ನೆಸ್ ಇರೋದಿಲ್ಲ. ಈಗ ನಾವು ಮಾಡ್ತಾ ಇರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ರಿಸರ್ಚ್ ಆಫ್ ಇನ್ ಹೋಮಿಯೋಪತಿ ಅವರು ಮಾಡಿದ ಪ್ರಕಾರ ಈ ಮೆಡಿಸಿನ್ ಕೊಡ್ತಾ ಇದ್ದೀವಿ. ಇದು ಮೆಡಿಸಿನ್ ಹೆಸರು ನಾವು ಆರ್ಸೆನಿಕಾಲ್-30 ಅಂತ ಪವರ್ ಇದೆ. ಅದು ಡೈಲಿ ಬೆಳಗ್ಗೆ 4 ಸಂಜೆಗೆ 4 3 ದಿವಸ ತಗೊಳ್ಬೇಕು. 3 ದಿವಸದಿಂದ ಖಂಡಿತ ಅದರಲ್ಲಿ ನಿಮ್ಮ ಇಮ್ಯುನಿಟಿ ಪವರ್ ಡೆವಲಪ್ ಆಗುತ್ತೆ. ಅದರ ನಂತರ 1 ತಿಂಗಳು ಆಗಿದ ನಂತರ ನೀವು ಮತ್ತೊಮ್ಮೆ ಸೇಮ್ ಡೋಸ್ ರಿಪೀಟ್ ಮಾಡಬೇಕು. ನಾನೀಗ ನಿಮ್ಮ ಸಾಹೇಬ್ರ ಕಡೆ ಮಾತಾಡ್ತಾ ಇದ್ದಾಗ ನಾನು ಹೇಳ್ತಾ ಇದ್ದೇನೆ, ಸಪೋಸ್ ಯಾರು ಡ್ಯೂಟಿ ಮೇಲೆ ಹೋಗ್ತಾ ಇದ್ದರೆ ನಮಗೆ ನೀವು ಅಪ್ರೋಚ್ ಆಗಿ ನಾವು ನಿಮ್ಮೊಂದು 5 ದಿವಸ ಆಗುವಷ್ಟು ಬೇರೆ ಮೆಡಿಸಿನ್ ಕೊಡ್ತೀವಿ. ಆಗ ನೀವು ಬೇರೆಯವ್ರಿಗೆ ಎಫೆಕ್ಟ್ ಆಗಿ ನಿಮ್ಮ ಎಫೆಕ್ಟ್ ಆಗಬಾರ್ದು ಅಂತೇಳಿ ನಾವು ಇನ್ನೂ ಸ್ವಲ್ಪ ಮೆಡಿಸಿನ್ ಕೊಡ್ಬೋದು, ನೀವು ಪ್ರಿವೆನ್ಷನ್ ಮಾಡ್ಬೋದು. ನೋಡಿ, ಇದಕ್ಕೆ ಯಾವುದೋ ಆ್ಯಂಟಿಬಯೋಟಿಕ್ ಇಲ್ಲ, ವ್ಯಾಕ್ಸಿನ್ ತೊಗೊಳ್ಳೋಕೆ ನೀವು ಡ್ಯೂಟಿಗೆ ಹೋಗಲಿಕ್ಕೆ ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಾನು ಡ್ಯೂಟಿಗೆ ಹೋಗ್ತಾ ಇದ್ದರೆ ನಾನು ಮೆಡಿಸಿನ್, ನನ್ನ ವಯಸ್ಸು ಈಗ 63, ನಾನು ಪ್ರಿಕಾಷನ್ ತೊಗೊಳ್ಬೇಕು. ಬಟ್ ನಾನು ಈ ಮೆಡಿಸಿನ್ ತೊಗೊಳ್ತಾ ಇದ್ದೇನೆ. ಸೊ ದ್ಯಾಟ್ ಐ ಆಮ್ ಗ್ಯಾರಂಟೆಡ್ ನನಗೆ ಯಾವುದೂ ಕಾಯಿಲೆ ಆಗೋದಿಲ್ಲ. ನೀವು ಇದ್ರ ಮೇಲೆ ನಂಬಿಕೆ ಇಡಬೇಕು. ನೋಡ್ಲಿಕ್ಕೆ ಪೀಲ್ಸ್ ಭಯಂಕರ ಸಿಂಪಲ್ ಕಾಣಿಸ್ತಾ ಇದೆ, ಬಟ್ ಇದು ಡೆಫಿನೆಟ್ಲಿ ಪವರ್ ಇದೆ. ಈಗಾಗಲೇ ಎಲ್ಲ WHO ಎಲ್ಲರೂ ಇದು ಅಪ್ರೂವ್ ಮಾಡಿದ್ದಿದೆ. ಇದರಲ್ಲಿ ಏನು ಹೊಸದು ಯಾವುದಿಲ್ಲ, ಯಾವುದೂ ಕೆಮಿಕಲ್ ಇಲ್ಲ, ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ಡಯಾಬಿಟಿಸ್ ಇದ್ದವ್ರು ಯಾರು ತೊಗೊಳ್ಬೋದು, ಯಾವುದೂ ಕಾಯಿಲೆ ಇದಕ್ಕೆ ಯಾವುದೂ ಅಬ್ಸಲ್ಯೂಟ್ಲಿ ಸೈಡ್ ಎಫೆಕ್ಟ್ ಸೇಫ್ ಇದೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಇದು ಬರೀ ಹೋಮಿಯೋಪತಿಕ್ ಪ್ರಚಾರ ಅಂತ ಒಂದು ಸೇವೆ ಅಂತ ಮಾಡ್ತಾ ಇದ್ದೀವಿ. ಅದಕ್ಕೆ ಯೆನೆಪೋಯ ಅವರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಆಯುಷ್ ಇಲಾಖೆಯವರು ಎಲ್ಲಕ್ಕೂ ಸಹಕಾರಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಮ್ಮ ಎಲ್ಲರ ಸಿಬ್ಬಂದಿಯವರು ಬಂದಿದ್ದಾರೆ. ನಿಮ್ಗೆ ಯಾವುದು ಡೌಟು ಯಾವುದು ಇದ್ದರೆ